ಈ ಊರು ತುಂಬ ಬರೇ ಹುಳುಗಳು. ಅಂಗಳ, ಹಿತ್ತಲು, ಮರ, ಗಿಡ, ಬಳ್ಳಿ, ಹೂವು ಎಲ್ಲಿ ಕಣ್ಣಾಡಿಸಿದ್ರು ಅಲ್ಲಿ ಹುಳುಗಳ ತೇರಾಶೆ. ಕೆಜಿಗಟ್ಟಲೆ ಹುಳುಗಳನ್ನ ನಾಶ ಮಾಡಿದ್ರೆ ಮರುದಿನ ಲೋಡುಗಟ್ಟಲೆ ಹುಳು ಮನೆ ಅಂಗಳದಲ್ಲಿ ಬಂದು ಬೀಳುತ್ತೆ. ಉಡುಪಿ ಜಿಲ್ಲೆ ಪರ್ಕಳ ದೇವಿನಗರದ ನಿವಾಸಿಗಳು ಶಂಖದ ಹುಳುವಿನ ರಂಪಾಟಕ್ಕೆ ರೋಸಿ ಹೋಗಿದ್ದಾರೆ. ಹಾಲಿವುಡ್ ಸಿನಿಮಾಗಳಲ್ಲಿ ರಾಶಿ ಹುಳುಗಳು ಊರಿಗೆ ದಾಳಿ ಇಡುವಂತಹ ಭಯಾನಕ ದೃಶ್ಯಗಳನ್ನ ನೋಡಿದ್ದೇವೆ. ಉಡುಪಿ ಜಿಲ್ಲೆಯ ಪರ್ಕಳದ ದೇವಿನಗರದಲ್ಲಿ ಹೆಚ್ಚು ಕಮ್ಮಿ ಅದೇ ಪರಿಸ್ಥಿತಿ ಉಂಟಾಗಿದೆ. ಈ ಊರಿನ ಬೀದಿಯಲ್ಲೂ ಶಂಖದ ಹುಳುಗಳು ರಾಶಿ ಕಾಣಸಿಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಮಳೆಗಾಲದಲ್ಲಿ ಹುಳುವಿನ ಬಾಧೆ ವಿಪರೀತವಾಗಿದ್ದರೂ ಈ ಬಾರಿಯಷ್ಟು ಹುಳುಗಳು ಯಾವತ್ತೂ ದಾಳಿಯನ್ನ ಇಟ್ಟಿರಲಿಲ್ಲ. ನಿಶಾಚಾರಿಗಳಾದ ಈ ಹುಳುಗಳು ಹಗಲೆಲ್ಲ ಗೋಡೆಗೆ ಅಂಟಿ ಮಲಗಿಬಿಡ್ತವೆ. ರಾತ್ರಿಯಾದ್ರೆ ಸಾಕು ಆಕ್ಟಿವ್ ಆಗ್ತವೆ. ಮುದುಡಿ ಮಲಗಿದ್ರೆ 1 ಇಂಚು ಅಗಲದ ಈ ಹುಳು ಇಳಿದಷ್ಟು ಉದ್ದಕ್ಕೆ ಬಿಚ್ಚಿಕೊಳ್ಳುತ್ತದೆ. ಮೈಯೆಲ್ಲ ಅಂಟು, ಕೆಟ್ಟ ವಾಸನೆ. ಪ್ರತಿದಿನ ಮನೆಯ ಸುತ್ತಲೂ ಹುಳುಗಳ ರಾಶಿ ಕಂಡು ಜನ ರೋಸಿ ಹೋಗಿದ್ದಾರೆ. ಮಳೆಗಾಲದ ತೇವಾಂಶಕ್ಕೆ ಮೇಲಕ್ಕೆ ಬರುವ ಈ ಹುಳುಗಳು ಉಳಿದ ಕಾಲದಲ್ಲಿ ಭೂಮಿಯ ಅಡಿ ಹುದುಗಿರುತ್ತವೆಯಂತೆ. ಇದು ಶಂಖದ ಆಕೃತಿಯಲ್ಲಿರುವಂಥ ಒಂದು ವಿಶಿಷ್ಟವಾದ ಒಂದು ಜೀವಿ. ಇದು ಕೋಸ್ಟಲ್ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆ ಇಲ್ಲ. ಕೋಸ್ಟಲ್ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರೆ ಇದು ಪರ್ಕಳದ ದೇವಿನಗರ 1st ಕ್ರಾಸ್, 2nd ಕ್ರಾಸ್, 4th ಕ್ರಾಸ್ವರೆಗೆ ಉಂಟು. ಇದು ಮರಳಿಂದ ಬಂದಿರ್ಬೋದೋ ಏನೋ, ಬಂದಿರಲಿಕ್ಕೂ ಸಾಕು. ಅಥವಾ ಇದು ಏನಂತ ಹೇಳಿದರೆ ಅದು ಹೆಚ್ಚಾಗಿ ಗ್ರಾಸ್, ಈ ಹುಲ್ಲನ್ನು ತಿಂತದೆ. ಮತ್ತು ಈ ಪ್ರಾಂಗಣ ಉಂಟಲ್ಲ, ಪ್ರಾಂಗಣದ ಸಿಮೆಂಟನ್ನೆಲ್ಲ ಅದು ಅದರ ಫುಡ್, ಆ್ಯಕ್ಚುಲಿ ಫುಡ್ ಅದೇನಂತೇಳಿ ತುಳಸಿ ಕಟ್ಟೆ ಇದೆ, ತುಳಸಿ ಗಿಡ ಕೂಡ ಅದು ಇದು ಮಾಡ್ತದೆ. ಆದರೆ ಏನಂತ ಹೇಳಿದರೆ ಅದರ ಜೀವಿತಾವಧಿ ಒಂದು 3 ವರ್ಷದಿಂದ 4 ವರ್ಷ ಆಗಿರ್ಬೋದಂತ ಬಲ್ಲವರು ಹೇಳಿದ್ದು, ನಮಗೆ ಗೊತ್ತಿಲ್ಲ ಅದರ ಬಗ್ಗೆ. ಮತ್ತು ಮರಿ ಇರ್ತದೆ, ತುಂಬ ಮರಿ ಇರ್ತದೆ ಎಲ್ಲ ಪ್ರಾಂಗಣದಲ್ಲಿ, ಮನೆ ಒಳಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ. ಒಂದು ತೊಂದರೆ ಅಂತ ಹೇಳಿದರೆ ತುಂಬ ತೊಂದರೆ ಈ ವಿಚಾರದಲ್ಲಿ. ಈಗ ನಗರಸಭೆಯವರು ಅದಕ್ಕೆ ಯಾವುದಾದೊಂದು ಸಿಂಪಡಣೆ ಏನಾದರೂ ಸಿಗ್ತದಲ್ಲ, ಅದನ್ನು ಮಾಡಿದರೆ ಗ್ರಾಹಕರಿಗೆ ಒಳ್ಳೆಯದಲ್ಲ. ಯಾರೇ ಇರಲಿ, ಮನೆ ಮಾಲೀಕರು ಆರಾಮದಲ್ಲಿ ಮನೆ ಒಳಗೆ ಹೋಗ್ತದೆ, ಅಡುಗೆ ರೂಮ ಹೋಗ್ತದೆ. ನಾಳೆ ಅನ್ನದಲ್ಲಿ ಹೋದರೆ ಅಂಥ ಒಂದು ಸಮಸ್ಯೆ ಉಂಟು. ಇದು ಒಂದು ನಾಗರಿಕರಿಗ ಸಮಸ್ಯೆ, ಪ್ರತಿಯೊಬ್ಬರ ಸಮಸ್ಯೆಯೂ ಇದೆ. ಇದೀಗ ನಾಳೆ ದೇವಿನಗರದಿಂದ ಆತಡಿಯಿಂದ ಹಿರಡ್ಕಂದ ಹೆಬ್ರಿ ಹೋಗ್ತದೆ, ಹೆಬ್ರಿಯಿಂದ ಆಗುಂಬೆ ಹೋಗ್ತದೆ. ಈ ಶಂಖದ ಹುಳು ಅಥವಾ ಬಸವನ ಹುಳುವನ್ನ ಆಫ್ರಿಕನ್ ಜೈಂಟ್ ಸ್ನೇಲ್ ಎಂದು ಕರೆಯಲಾಗುತ್ತೆ. ಇದು ಅಡಿಕೆ, ತೆಂಗು ಸೇರಿದಂತೆ ವಿವಿಧ ಗಿಡಗಳಿಗೆ ಹಾನಿಯನ್ನ ಉಂಟು ಮಾಡುವ ಬಗ್ಗೆ ಸ್ಥಳೀಯರು ಆತಂಕಿತರಾಗಿದ್ದಾರೆ. ಮನೆಗಳ ಗೋಡೆ, ತೆಂಗಿನ ಮರ, ಗಿಡಗಳ ಮಧ್ಯೆ ಮನೆಯ ಆವರಣದ ಗೋಡೆಗಳಲ್ಲಿ ಹುಳುಗಳು ಹರಿದಾಡುತ್ತವೆ. ಅಲ್ಲದೆ ಮನೆಯ ಒಳಗೂ ಇವುಗಳು ಸಂಚಾರವನ್ನ ಮಾಡ್ತವೆ. ಇವು ದ್ವಿಲಿಂಗಿಗಳಾಗಿದ್ದು ಸರಿಸುಮಾರು 50 ರಿಂದ 200 ಹಳದಿ ಬಣ್ಣದ ಮೊಟ್ಟೆಗಳನ್ನ ಮಣ್ಣಿನ ಮೇಲ್ಪದರದಲ್ಲಿ ಇಡ್ತವೆ. ಈ ಮೊಟ್ಟೆಗಳಿಂದ 1 ವಾರದ ಒಳಗೆ ಮರಿಹುಳುಗಳು ಹೊರಬರ್ತವೆ. ಪ್ರೌಢಾವಸ್ಥೆಗೆ ಬರಲು 1 ವರ್ಷವೇ ಬೇಕಾಗುತ್ತದೆ. ಇದರ ಜೀವಿತಾವಧಿ 3 ರಿಂದ 5 ವರ್ಷಗಳಾಗಿವೆ. ಮಳೆಗಾಲದಲ್ಲಿ ಎಲೆಗಳು, ಕಾಂಡ, ಹಣ್ಣು ಹಾಗೂ ಹೂವುಗಳನ್ನ ತಿಂದು ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತದೆ ಎನ್ನುತ್ತಾರೆ ಕೀಟ ತಜ್ಞರು. ಈ ಹುಳುಗಳ ಬೆಳವಣಿಗೆಗೆ ಪ್ರತಿಕೂಲ ವಾತಾವರಣವನ್ನ ಒದಗಿಸದೆ ತೋಟಗಳ ಕಳೆಗಳನ್ನ ನಿರ್ಮೂಲನೆ ಮಾಡಿ ಶುಚಿಯಾಗಿ ಇಡಬೇಕು. ತೋಟಗಳಲ್ಲಿ ಕೃಷಿ ತ್ಯಾಜ್ಯವನ್ನ ಗುಂಪು ಹಾಕದೆ ಹುಳುಗಳಿಗೆ ಅಡಗಿಸಿಕೊಳ್ಳಲು ಸ್ಥಳಗಳು ಸಿಗದಂತೆ ಮಾಡಬೇಕು. ಮೊದಲ ಹಂತದಲ್ಲಿಯೇ ಇವುಗಳನ್ನ ಹಿಡಿದು ನಾಶಪಡಿಸುವುದು ಪರಿಣಾಮಕಾರಿಯಾಗಿದೆ. ಬ್ಲೀಚಿಂಗ್ ಪುಡಿ, ಸುಣ್ಣದ ಪುಡಿಯನ್ನ ಧೂಳೀಕರಿಸಿ ಹುಳುಗಳನ್ನ ನಾಶ ಮಾಡಬಹುದು. ಈ ಬಗ್ಗೆ ನಗರಸಭೆ ಸೂಕ್ತ ಕ್ರಮವನ್ನ ಕೈಗೊಂಡು ಔಷಧಿಯನ್ನ ಸಿಂಪಡಿಸುವ ಮೂಲಕ ಈ ಹುಳುವಿನ ಬಾಧೆಯಿಂದ ಜನರಿಗೆ ಮುಕ್ತಿಯನ್ನ ನೀಡಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.